ಕಾಪುಪೇಟೆ ಕೊಂಕಣಿಮಠ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಡಿಸೆಂಬರ್ 27ರಂದು ಸಮರ್ಪಿಸಲ್ಪಡುತ್ತಿರುವ ನೂತನ ಬಂಡಿ ರಥ, ರಜತ ಗರುಡ ವಾಹನ, ಶೇಷವಾಹನಗಳ ಪುರಪ್ರವೇಶ ಮತ್ತು ಭವ್ಯ ಶೋಭಾಯಾತ್ರೆ ವಿಜೃಂಭಣೆಯಿಂದ ನಡೆಯಿತು. ದಿವಂಗತ ಡಾಕ್ಟರ್ ಬಾಲಕೃಷ್ಣ ಭಟ್ ಹಾಗೂ ವಿ ಸುಗುಣ ಭಟ್ ಅವರ ಸ್ಮರಣಾರ್ಥ ಅವರ ಮಕ್ಕಳಾದ ಡಾಕ್ಟರ್ ನಾಗಾನಂದ ಭಟ್ ಮತ್ತು ಸಹೋದರರು ಸೇವಾರೂಪದಲ್ಲಿ ಸಮರ್ಪಿಸಲಿರುವ ಬಂಡಿ ರಥ, ಗರುಡ ವಾಹನ ಮತ್ತು ಶೇಷವಾಹನವನ್ನು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಕಮಲಾಕ್ಷ ಭಟ್ ಮತ್ತು ವೈದಿಕ ವೃಂದದ ನೇತೃತ್ವದಲ್ಲಿ ಸ್ವಾಗತಿಸಿ ಕಾಪುಪೇಟೆಯಿಂದ ದೇವಸ್ಥಾನದವರೆಗೆ ವಿವಿಧ ಬಿರುದಾವಳಿಯ ಶೋಭಾಯಾತ್ರೆ ಸಹಿತವಾಗಿ ಪುರಪ್ರವೇಶದೊಂದಿಗೆ ಬರಮಾಡಿಕೊಳ್ಳಲಾಯಿತು. ಕಾಪು ವೆಂಕಟರಮಣ ದೇವಸ್ಥಾನ ಮತ್ತು ಹಳೆ ಮಾರಿಗುಡಿ ದೇವಸ್ಥಾನದ ಆಡಳಿತ ಮುಕ್ತೇಸರ ಕೆ ಪ್ರಸಾದ್ ಗೋಕುಲ್ದಾಸ್ ಶೆಣೈ, ಮಾಜಿ ಆಡಳಿತ ಮುಕ್ತೇಸರ ಶ್ರೀಧರ್ ಶೆಣೈ ಮತ್ತಿತರರು ಉಪಸ್ಥಿತರಿದ್ದರು.